ಸರಗೂರು ತಾಲೂಕಿನ ಪಟ್ಟಣದ ಬಸ್ ನಿಲ್ದಾಣದೆದುರು ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಉದ್ಘಾಟನೆ ನಡೆಯಿತು. ತಾಲೂಕಿನ ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಹಾಗೂ ಅಪ್ಪಾಜಿ ಕ್ಯಾಂಟೀನ್ ಸ್ಥಾಪಕ ಜೆಡಿಎಸ್ ಮುಖಂಡ KM ಕೃಷ್ಣನಾಯ್ಕ್ ರವರು ಜೊತೆಗೂಡಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮೀಜಿಗಳು ಭಾಗವಹಿಸಿದ್ದು, ಪಡಗಲ್ಲು ವಿರಕ್ತಿ ಮಠದ ಶ್ರೀ ಮಹಾದೇವ ಸ್ವಾಮಿ ಮಾತಾಡಿ, ನಮ್ಮ ತಾಲೂಕಿನಲ್ಲಿ ಬಡವರ ಮಕ್ಕಳು ಶಾಲೆಗೆ ಹೋಗುವವರು ಹೆಚ್ಚು ಇದ್ದಾರೆ. ಆದ್ದರಿಂದ ಪ್ರತಿನಿತ್ಯ ಸಾವಿರಾರು ಜನ ಸೇರಿ ಪಟ್ಟಣಕ್ಕೆ ದಿನಗೂಲಿ ಕೆಲಸಕ್ಕೆ ಬರುತ್ತಾರೆ. ಆದ್ದರಿಂದ KM ಕೃಷ್ಣನಾಯ್ಕ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದರು. ಅಪ್ಪಾಜಿ ಕ್ಯಾಂಟೀನ್ ಸ್ಥಾಪಕ KM ಕೃಷ್ಣನಾಯ್ಕ್ ರವರು ಮಾತಾಡಿ, ನಾನು ತಾಲೂಕಿಗೆ ಬಡವರ ಸೇವೆ ಮಾಡಲು ಬಂದಿರುವುದು, ಆದರೆ ನಾನು ರಾಜಕೀಯ ಮಾಡಿಕೊಂಡು ಸಮಾಜ ಸೇವೆ ಮಾಡುತ್ತಿಲ್ಲ ಎಂದರು. ಕಡುಬಡವರಿಗೆ ಜನರಿಗೆ ಹಸಿವು ನೀಗಿಸುವ ನಿಟ್ಟಿನಲ್ಲಿ ಈ ಕೆಲಸ ಮಾಡುತ್ತಿದ್ದು, ಶಾಲೆಯ ಮಕ್ಕಳು ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಲಿ ಎಂದು ಈ ನಮ್ಮ ಅಪ್ಪಾಜಿ ಕ್ಯಾಂಟೀನ್ನ ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅಣ್ಣನ ಆದೇಶದ ಮೇರೆಗೆ ಸರಗೂರು ತಾಲೂಕಿನಲ್ಲಿ ತೆರೆದಿದ್ದೇನೆ ಎಂದರು. ದಡದಹಳ್ಳಿ ಮಠದ ಷಡಕ್ಷರ ಸ್ವಾಮೀಜಿ, ಹಂಚಿಪುರ ಸ್ವಾಮೀಜಿ, ಸಾರನಾಥದ ಬುದ್ಧ ವಿಹಾರ ಬಂತೇಜ್, JDS ಮುಖಂಡ CV ನಾಗರಾಜ್ ಮಾತಾಡಿದರು. ತಾಲೂಕಿನ ನಾಗದೇವತೆ ಮತ್ತು ಚಿಕ್ಕದೇವಮ್ಮನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನಂತರ ಪಟ್ಟಣದ ಅಂಬೇಡ್ಕರ್ ಭವನದಿಂದ ಮೆರವಣಿಗೆಯಲ್ಲಿ ವಾದ್ಯ, ನಗಾರಿ, ಪೂಜೆ ಕುಣಿತ ಮತ್ತು ವೀರಗಾಸೆ ನೃತ್ಯ ಪ್ರದರ್ಶನ ಮಾಡಿಕೊಂಡು ಬಸ್ ನಿಲ್ದಾಣದ ಬಳಿ ಜಾಥಾ ಕೈಗೊಳ್ಳಲಾಯಿತು. ಬಸವರಾಜು, ಶೇಖರಲಿಂಗೇಗೌಡ, ದಾಸೇಗೌಡ, ದಶಾಂಶ ಜಿಲ್ಲಾ ಸಂಘಟನಾ ಸಂಚಾಲಕರು ಶಿವಕುಮಾರ್, ಶಿವಮಾಧು, ಮುಖಂಡರಾದ ಶಂಭುಗೌಡ, ಬಸವರಾಜು, ಶಿಡೇನಹಳ್ಳಿ ಯತೀಶ್, B ಮಠಕೇರಿ ಜಿತೇಂದ್ರ, ಗ್ರಾಮ ಪಂಚಾಯತ್ ಸದಸ್ಯ ಗಿರೀಶ್, ಮಾರುತಿ, ಸುರೇಶ್, ರಾಮೇಗೌಡ, ಕಾಳಿಹುಂಡಿ ಕಿಟ್ಟಿ, ಐರಿಗೆ ಸಿರಿ, ವೈಕುಂಠ ನಾಯಕ್, ಬೀದರಹಳ್ಳಿ ಪುಟ್ಟಸಿದ್ದನಾಯಕ, ಬೂದನೂರು ಶಿವಮಲ್ಲಪ್ಪ, ಕಳ್ಳಬಾಳು ಗೋವಿಂದರಾಜು, ವಕೀಲರು ಪ್ರಶಾಂತ್ G, A ಪ್ರಸನ್ನಕುಮಾರ್, ಮುತ್ತಿಗೆಹುಂಡಿ ಬಸವಣ್ಣ, ಎತ್ತಿಗೆ ಶೇಖರ್, ಶಾಗರೆ ಶಂಕರ್, ಕಾಳಪ್ಪಾಜಿ, ಶಿವಯ್ಯ, ದಿನೇಶ್, ಮುಳ್ಳೂರು ನಿಂಗರಾಜು, ಇನ್ನು ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ವರದಿ ಚಂದ್ರಹಾದನೂರು.
ಹಿಂದೆ ಬರ್ಬೇಡ ಜಾಸ್ತಿ ಬಂದ ಆಗೋಯ್ತು 5 ನಿಮಿಷ ನೀವೇ ಎಲ್ಲ ಇರೋದಿಲ್ಲ. ಹಾಗಾದ್ರೆ ನಿಮ್ಮ ಜನಹಿತ ಕಾರ್ಯಗಳು ರಾಜಕೀಯ ಬೆಂಬಲಿತವಾಗಿದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ನೀವು ರಾಜಕೀಯ ಹೊರತುಪಡಿಸಿ ಜನಗಳ ಸೇವೆ ಮಾಡ್ತಿದ್ದೀರಾ ಮತ್ತು ಜನಗಳ ಒಂದು ಭಾವನೆಗೆ ಒಂದು ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಜನಹಿತ ಕಾರ್ಯ ಟಿಕೆಟ್ ಸಿಗದೆ ಹೋದ್ರೆ ಇದೇ ರೀತಿ ಮುಂದುವರಿತಾ ಸರ್? ನಾನು ಯಾವ ಕೊರೋನಾ ಸಂದರ್ಭದಲ್ಲಿ ನಾನು ಯಾವ ಪಾರ್ಟಿಗೂ ಸೇರೇ ಇರಲಿಲ್ಲ. ಕುಮಾರಣ್ಣವ್ರ ಹತ್ರ ಹೋಗಿ ನಾನು ಮಾತಾಡಿ ಈ ಥರ ತೊಂದರೆ ಇದೆ ಇಲ್ಲಿ ಅಂತ ಹೇಳಿದಾಗ ನಾನು ಯಾವುದೇ ರಾಜಕೀಯ ಅಧಿಕಾರಕ್ಕೋಸ್ಕರ ನಾನು ಮಾಡಿಲ್ಲ. ಇವತ್ತು 8 ವರ್ಷದಿಂದ ಇದೇ ರೀತಿ ನಾನು ಸರ್ವಿಸ್ ಮಾಡ್ಕೊಂಬತ್ತಾ ಇದ್ದೀನಿ. ಹೆಚ್ಚಿನದಾಗಿ ನನಗೆ ಅಧಿಕಾರ ಕೈಗೂ ಕೊಟ್ಟರೆ ಇನ್ನೂ 10 ಹಲವಾರು ಕಾರ್ಯಕ್ರಮಗಳು ಮಾಡೋಕ್ಕೆ ಶಕ್ತಿ ಬರ್ತದೆ. ಈಗ ನಾನು ವೈಯಕ್ತಿಕವಾಗಿ ನಮ್ಮ ಅಭಿಮಾನಿಗಳು ಕಟ್ಕೊಂಡು ನಮ್ಮ ಮುಖಂಡರು ಕಟ್ಕೊಂಡು ಮಾಡ್ತಾ ಇದ್ದೀನಿ. ನಮಗೆ ಅಧಿಕಾರ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ಏನು ಉದ್ಯೋಗ ಸೃಷ್ಟಿ ಮಾಡಬೇಕು, ಮತ್ತು ಬಡತನ ನಿರ್ಮೂಲನೆ ಮಾಡಬೇಕು, ಒಂದು ಗುಂಡಿ ಮುಕ್ತ ಮಾಡಬೇಕು, ರಸ್ತೆ ಗುಂಡಿ ಮುಕ್ತ ಮಾಡಬೇಕು, ಇಂಥ ಕಾರ್ಯಕ್ರಮಗಳೆಲ್ಲ ಮಾಡೋಕ್ಕೆ ಒಂದು ಅಧಿಕಾರ ಇದ್ದರೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಜನಗಳು ನಿಮ್ಮ ಜನಹಿತ ಕಾರ್ಯಕ್ಕೆ ಹೆಂಗೆ ಸ್ಪಂದನೆ ನೀಡ್ತಾ ಇದ್ದಾರೆ ಸರ್? ಜನ ನೋಡಿದ್ರಲ್ಲ, ಈಗ ನೀವು ಏಕೆ ರಸ್ತೆಯಲ್ಲಿ ನೋಡ್ಕೊಂಬಂದ್ರಲ್ಲ, ನಾನು ಯಾರನ್ನೂ ನಾವು ಯಾವುದೂ ವೆಹಿಕಲ್ ಕೊಟ್ಟಿಲ್ಲ. ಎಲ್ಲ ಅವ್ರವ್ರ ಸ್ವಯಾರ್ಜಿತವಾಗಿ ಅವ್ರವ್ರ 2 ವೀಲರಲ್ಲಿ ಕಾರ್ಗಳಲ್ಲಿ ಬಂದಿರುವಂಥ ಜನ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಮೂಲಕ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೇ ಸ್ಪಂದನೆ ಇರುತ್ತೆ ನಿಮ್ಮ ಕಡೆಯಿಂದ. ಕೃಷ್ಣನಾಯಕ್ ಅವರು ಏನೇ ಆದ್ರೂ ಮುಂದೆ ಇದೇ ಥರ ಜನರು ಮಧ್ಯದಲ್ಲಿ ಇರ್ತೀರಾ ಅಂತ? ಖಂಡಿತ. ನನಗೆ ಅಧಿಕಾರ ಸಿಗಲಿ ಸಿಗದೆ ಹೋಗಲಿ, ನಾನು ಕೋಟೆ ತಾಲೂಕು ಸರಗೂರು ತಾಲೂಕು ಜನದ ಜೊತೆ ಇರ್ತೀನಿ. ಇಂಥ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಕೋಟೆ ಸರಗೂರು ತಾಲೂಕು ಬಿಟ್ಟೋಗುವಂಥ ಪ್ರಶ್ನೆ ಇಲ್ಲ. ಇಂಥ ಸರ್ವಿಸ್ಗಳು, ಇಂಥ ಕೆಲಸಗಳು, ಇಂಥ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಸಹಕಾರದಿಂದ, ಅಭಿಮಾನಿಗಳ ಸಹಕಾರದಿಂದ, ಈ ನಮ್ಮ ತಾಲೂಕು ಕೋಟೆ ತಾಲೂಕು ಸರಗೂರು ತಾಲೂಕಿನಲ್ಲಿರುವ ಮಠ ಮಾನ್ಯಗಳ ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮಗಳು ಮುಂದುವರಿತು, ನಿರಂತರವಾಗಿ ಮುಂದುವರಿತು. ಥ್ಯಾಂಕ್ ಯು ಸರ್. 3ನೇ ಕ್ಯಾಂಟೀನ್ ನಿಮ್ಮ ಸಂತೋಷ ಹೇಗೆ ವ್ಯಕ್ತಪಡಿಸ್ತೀರಾ? ನನಗೆ 7-8 ವರ್ಷ ಆಯಿತು ನಾನು ಬಂದು. 7-8 ವರ್ಷದಿಂದ ನಾನು ಕೋಟೆ ತಾಲೂಕಿನಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ಸಾರ್ವಜನಿಕವಾಗಿ ಬಡವರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ತುಂಬ ಕಡು ಬಡವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಕೊರೋನಾ ಸಂದರ್ಭದಲ್ಲೂ ಸಹ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಮೆಡಿಸಿನ್ ಇರ್ಬೋದು, ಮತ್ತು ಆಂಬುಲೆನ್ಸ್ ಇರ್ಬೋದು, ಪ್ರತಿಯೊಂದೂ ಸುಧಾ ನಾನು ಈ ತಾಲೂಕಲ್ಲಿ ಸರ್ವಿಸ್ ಮಾಡ್ಕೊಂಬತ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ದೇವೇಗೌಡ ಅಪ್ಪಾಜಿಯವರು ಪ್ರೇರಣೆ ಮತ್ತು ಕುಮಾರಣ್ಣವರ ಮಾರ್ಗದರ್ಶನ. ಕುಮಾರಣ್ಣವರು ಮತ್ತು ದೇವೇಗೌಡ ಅಪ್ಪಾಜಿಯವ್ರನ್ನ ಈ ಕ್ಯಾಂಟೀನ್ ಉದ್ಘಾಟನೆ ಮಾಡಬೇಕು ಕೋಟೆ ತಾಲೂಕಲ್ಲಿ ಅಂತ ಕೇಳ್ಕೊಂಡಿದ್ದೆ. ಯಾವ ವಿಚಾರಕ್ಕೆ ಇದನ್ನು ಕೇಳ್ಕೊಂಡಿದ್ದೆ ಅಂದರೆ, ನಮ್ಮ ಸರವಣವರು MLC ಸರವಣವರು ಬೆಂಗಳೂರಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡಿದರು. ಆ ಕ್ಯಾಂಟೀನ್ನ ಹೋಗಿ ನೋಡಿ ಅಲ್ಲಿ ಏನು ಊಟ ತಿಂಡಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ನಾನು ಒಂದು ಸರ್ವೆ ಮಾಡಿ ಅಲ್ಲಿ ನಾನು ಊಟ ತಿಂಡಿ ತಿಂದು ಇಂಥ ಕಾರ್ಯಕ್ರಮನ ನಮ್ಮ ತಾಲೂಕಿಗೆ ಮತ್ತು ಸರಗೂರು ತಾಲೂಕಿಗೆ ಕೊಟ್ಟರೆ ಅನುಕೂಲ ಆಯ್ತದೆ. ಒಂದು ಹಸಿವು ಮುಕ್ತ ತಾಲೂಕು ಮಾಡ್ಬೋದು ನಾವು ಅಂತೇಳಿ ನಾನು ಒಂದು ಯೋಜನೆ ಹಾಕ್ಕೊಂಡು ಕುಮಾರಣ್ಣವ್ರ ಹತ್ರ ನಾನು ಮಾತುಕತೆ ಮಾಡಿ, ಕುಮಾರಣ್ಣವರು ಕೆಂಪೇಗೌಡ ಜಯಂತಿ ಬಂದಾಗ ಕೋಟೆ ತಾಲೂಕಿನ ಅಪ್ಪಾಜಿ ಕ್ಯಾಂಟೀನ್, ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಉದ್ಘಾಟನೆ ಮಾಡಿಕೊಟ್ರು. ಉದ್ಘಾಟನೆ ಮಾಡಿಕೊಟ್ಟ ನಂತರ ಸರಗೂರು ತಾಲೂಕಿಂದ ತುಂಬ ಒತ್ತಡ ಬಂತು. ತುಂಬ ಅಭಿಮಾನಿಗಳು, ತುಂಬ ಆಟೋ ಚಾಲಕರು, ಎಲ್ಲರೂ ತುಂಬ ಶಾಲಾ ಕಾಲೇಜು ಮಕ್ಕಳು ಎಲ್ಲರೂ ನನಗೆ ಒಂದು ದೂರವಾಣಿ ಕರೆ ಮಾಡಿ ನಮ್ಮ ತಾಲೂಕಿಗೆ ಒಂದು ನಮ್ಮ ಸರಗೂರು ಟೌನ್ನಲ್ಲಿ ಈ ಒಂದು ಅಪ್ಪಾಜಿ ಕ್ಯಾಂಟೀನನ್ನು ಕಂಡುಕೊಂಡಿರ್ತಕ್ಕಂಥ ನಮ್ಮ ಕೃಷ್ಣನಾಯಕ್ ಅವರು ಭಾಳ ಹೆಮ್ಮೆ ಪಡೋಂಥ ವಿಚಾರ. ಅದ್ರ ಜೊತೆಗೆ ಹೆಮ್ಮೆ ಪಡೋದಕ್ಕಿಂತ ಹೆಚ್ಚಾಗಿ ಹಸಿರು ಬಂದವರಿಗೆ ಒಂದು ಅನುದಾನ ಕೊಡ್ತಕ್ಕಂಥ ಈ ಒಂದು ಕ್ಯಾಂಟೀನು, ಶಿವಾಲಯ ಮಾಡುವರು ನಾನೇನು ಮಾಡಿದ್ರೆ ಬಡವನಯ್ಯ ಅಂತ. ಹಾಗೆ ಇರ್ತಕ್ಕಂಥವ್ರು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲ್ಗೆ ಹೋಗ್ಬೋದು. ಆದರೆ ಬಡತನದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ಈ ತಾಲೂಕಿನಲ್ಲಿ ತುಂಬ ಹಿಂದುಳಿದಿರ್ತಕ್ಕಂಥವ್ರು, ಅವ್ರಿಗೆ ಶಾಲೆ ಕಾಲೇಜ್ ಇರ್ಬೋದು, ಕಾರ್ಮಿಕರು ಇರ್ಬೋದು, ಆ ಒಂದು ಸಮಯಕ್ಕೆ ತುಂಬ ಕಡಿಮೆ ದರದಲ್ಲಿ ಕೇವಲ 10 ರೂಪಾಯಿಗೆ 10 ರೂಪಾಯಿ ಅಂದರೆ ಏನು ಬರದೇ ಇರ್ತಕ್ಕಂಥದ್ದಲ್ಲಿ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ದುಡಿಮೆ ಮಾಡಿದಂಥ ಕಾಯಕವೇ ಕೈಲಾಸ ಅಂತಕ್ಕಂಥದ್ದಲ್ಲಿ ಇದಕ್ಕೆ ಹಿರಿಯ ಮುಖ್ಯಮಂತ್ರಿಗಳಾದಂಥ ದೇವೇಗೌಡರ ಒಂದು ಹೆಸರಿನಲ್ಲಿ ನಮ್ಮ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದುಕೊಂಡು ಈ ಒಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ 10 ರೂಪಾಯಿ ಭಾಳ ಹೆಮ್ಮೆ ಪಡೋಂಥ ವಿಚಾರ. ನಾವು ಇವತ್ತು ಒಂದು
ಜನ್ರೇಷನಲ್ಲಿ ನೋಡಬೇಕಂದ್ರೆ ಅನೇಕ ಅಭ್ಯರ್ಥಿಗಳಿರ್ಬೋದು ಕಿರಣ ಮೇಲೆ ವ್ಯಕ್ತಿಗಳಿರ್ಬೋದು, ದೊಡ್ಡ ಶ್ರೀಮಂತರು ಇರ್ಬೋದು, ಯಾವುದೇ ಆದರೂ ನಮಗೆ ಅಧಿಕಾರ ಅಂತಸ್ತು ಸಿಕ್ಕಿದ ಮೇಲೆ ನಾವು ಏನಾದ್ರು ಜನಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಇರ್ತದೆ. ಆದರೆ ಇವರು ಅಧಿಕಾರ ಅಂತಸ್ತು ಅಂತಕ್ಕಂಥದ್ದು ಸೆಕೆಂಡರಿ. ಅದು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಅವರ ಒಂದು ಸೇವೆ ನಿರಂತರವಾಗಿ ಇರಲಿ ಅಂತೇಳಿ ಭಗವಂತ ಬಸವಾದಿ ಬ್ರಹ್ಮತರು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅವರಿಗೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ನಾನು ಕೇವಲ ತಾಲೂಕು ಮಟ್ಟದಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ವಿಶ್ವ ಮಟ್ಟದಲ್ಲಿ ಅವರ ಒಂದು ಹೆಸರು ಪ್ರಖ್ಯಾತಿ ಆಗಲಿ, ಜನಪರ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ ನಾನು ಹಾರೈಸಿದ ಒಂದು ಎರಡು ಮಾತಿಗೆ ಅಪ್ಪಾಜಿ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಸ್ಥಾಪನೆ ಮಾಡೋದು ಬಹಳ ಹೆಮ್ಮೆ ವಿಷಯವಾಗಿದೆ ಮತ್ತು ಇದೇ HD ಪಟೇಲ್ ಪ್ರಾರಂಭ ಮಾಡಿದರು. ಅದನ್ನು ಈಗ ಚಿಕ್ಕ ಸರಬರಾಜು ಮಾಡಿ ಹಸಿದವರಿಗೆ ಒಂದು ತುತ್ತು ಅನ್ನ ಕೊಟ್ಟು ನಮ್ಮ ಕೃಷ್ಣ ನಾಯಕ ಅವರು ಒಳ್ಳೆ ಪುಣ್ಯವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಸದಾ ಅವರು ದಾನವಂತರಾಗಿ, ಶೀಲವಂತರಾಗಿ, ಪ್ರಜ್ಞಾವಂತರಾಗಿ ಅವರು ನೆನೆಸಿದ ಸಂಕಲ್ಪ ಈಡೇರಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಬಂದು ಏಳಿಗೆಯಾಗಿ ಅವರ ಕುಟುಂಬಕ್ಕೂ ಮತ್ತು ಈ ಎಲ್ಲ ಸರಕರು ಗ್ರಾಮದ ಜನತೆಯಿಂದ ಆಶೀರ್ವಾದ ಪಡೆದು ಅವರು ನೆನೆಸಿದ ಸಂಕಲ್ಪ ಈಡೇರಿ ಆಯುಷ ಆರೋಗ್ಯ ಪ್ರೀತಿ ಕರುಣೆಯೊಂದಿಗೆ ಇನ್ನು ಮುಂದಕ್ಕೆ ಅವ್ರು ನೆನೆಸಿದಂತಹ ಉನ್ನತ ಸ್ಥಾನಕ್ಕೆ ಅವ್ರನ್ನ ಏನು ನೆನೆಸ್ತಾರೋ ಅದಕ್ಕೆ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಸನ್ಮಾನ ದೊರೆಯಲಿ ಎಂದು ಈ ಸಂದರ್ಭ ಹೇಳೋಕ್ಕೆ ಇಚ್ಛಿಸ್ತೇನೆ. ಈ ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲ ಆಗಲ್ಲ ಅಣ್ಣ, ಓಕೆನಾ? ನಮ್ಮ ಅಪ್ಪಾಜಿ ಅಣ್ಣ ಕೈ ಒಂಚೂರು ಉದ್ಘಾಟನೆಗೊಂಡಿದ್ದು ಈಗಾಗಲೇ ಕೋಟೆನಲ್ಲೂ ಕೂಡ ಕಳೆದ ಒಂದು 6 ತಿಂಗಳ ಹಿಂದೆ ಇಲ್ಲಿನ ಭಾಗದ ಎಲ್ಲ ಜನರ ಅನುಕೂಲಕ್ಕಾಗಿ ಮತ್ತು ಅದರಲ್ಲೂ ವಿಶೇಷವಾಗಿ ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಈ ಒಂದು ಕ್ಯಾಂಟೀನನ್ನು ವ್ಯವಸ್ಥೆ ಮಾಡಿರುವಂಥದ್ದು ತುಂಬ ಸಂತೋಷ ಪಡುವಂಥ ವಿಚಾರ ಮತ್ತು ಈ ಭಾಗದ ಎಲ್ಲ ಜನರಿಗೂ ಕೂಡ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮ ಇದು. ಮುಂದೆನೂ ಕೂಡ ಅವರು ಇಂಥ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ತಾಲೂಕಿಗೆ ಎಲ್ಲ ಸಮುದಾಯಗಳ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡೋದಕ್ಕೆ ಅವರಿಗೆ ಭಗವಂತ ಶಕ್ತಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತೇನೆ. ಕುಮಾರಣ್ಣರ ಮಾತಾಡಿ ಅವ್ರನ್ನೇ ಕರ್ಕೊಂಡು ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿದೆ. ಕೋಲಾರದಲ್ಲಿ ಪಂಚರತ್ನ ಕಾರ್ಯಕ್ರಮ ಇರೋದ್ರಿಂದ ಕೋಲಾರ ಜಿಲ್ಲೆಗೆ ಅವರು ಹೋಗಿರೋದ್ರಿಂದ 14ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಪಂಚರತ್ನ ಕಾರ್ಯಕ್ರಮ ಇತ್ತು. ಇದು ನಿನ್ನೆ 14ನೇ ತಾರೀಕು ಆಗಬೇಕಾಯಿತು. ಪಂಚರತ್ನ ಕಾರ್ಯಕ್ರಮ ಇದ್ದಿದ್ದರಿಂದ ನಾವು 14ಕ್ಕಿಂತ ಇವತ್ತು ಫಿಕ್ಸ್ ಮಾಡಿದೋ ಅಲ್ಲಿ ಕಾರ್ಯಕ್ರಮವನ್ನು ಮುಂದುವೋಯ್ತು. ಹಂಗಾಗಿ ಪಂಚರತ್ನ ಕಾರ್ಯಕ್ರಮ ಕೋಟೆ ತಾಲೂಕಿಗೆ ಬಂದಾಗ ನಾನು ಕ್ಯಾಂಟೀನ್ ಬರ್ತೀನಿ, ಬಂದು ಅಲ್ಲೇ ಊಟ ಮಾಡ್ತೀನಿ. ನಾನು ಎಲ್ಲ ಕಾರ್ಯಕರ್ತರು ಸೇರಿ ಎಲ್ಲರಿಗೂ ಅಲ್ಲೇ ಊಟದ ಒಂದು ವ್ಯವಸ್ಥೆ ಮಾಡಿ ನಾನು ಕ್ಯಾಂಟೀನ್ ವಿಸಿಟ್ ಮಾಡ್ತೀನಿ. ನೀವು ಮತ್ತು ಎಲ್ಲರೂ ಆ ಕ್ಷೇತ್ರದ ಮಠ ಮಾನ್ಯರು ಏನಿದ್ದಾರೆ, ಗುರುಗಳು ಏನಿದ್ದಾರೆ ಅವರೆಲ್ಲರನ್ನೂ ಕರ್ಕೊಂಡು ನೀವು ಉದ್ಘಾಟನೆ ಮಾಡಿ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಸೇರಿಸ್ಕೊಂಡು ನಾನು ಬಂದು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ನಾನು ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ದೀನಿ. ನಾನಿಲ್ಲಿ ಕೋಟೆ ತಾಲೂಕಿನಲ್ಲಿ ಏನು ಉದ್ದೇಶಕ್ಕೋಸ್ಕರ ಮಾಡಿದ್ದೀನಿ ಅಂದರೆ ತುಂಬ ಕಡು ಹಿಂದುಳಿದ ತಾಲೂಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆ ಹಿಂದುಳಿದ ತಾಲೂಕು ತೆಗಿಬೇಕು, ಒಂದು ಹಂತವಾಗಿ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ, ಹಂತವಾಗಿ ತೆಗಿಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮ ಒಂದು 7 ವರ್ಷದಿಂದ ಸರ್ವಿಸ್ ಮಾಡೋಂಥ ವಿಚಾರ. ನಮ್ಮ JDS ಇವರು 2 ವರ್ಷದ ಮುಂದೆ JDS ಸೇರಕ್ಕೆ ಮುಂಚೆ ಇವರು ಕಾರ್ಯಕ್ರಮದಲ್ಲಿ ರೂಪಿಸಿರೋದು. ಅವತ್ತು 25,000 ಕಿಟ್ ಕೊಟ್ಟಿದ್ದಾರೆ, ಆಂಬುಲೆನ್ಸ್ ಕೊಟ್ಟಿದ್ದಾರೆ, ಮತ್ತು ಔಷಧಿ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮತ್ತೆ ಅಪ್ಪಾಜಿ ಕ್ಯಾಂಟೀನ್ನ ಉದ್ಘಾಟನೆ ಮಾಡಬೇಕು ಕೋಟೆ ತಾಲೂಕು, ಮತ್ತು ಸರ್ವರ್ ಕ್ಯಾಂಟೀನ್ ಓಪನ್ ಮಾಡಿ. ಇವತ್ತು ಒಂದು ಉದಾಹರಣೆ ನಾವು ಹೇಳಬೇಕು ಅಂತಂದರೆ ಜನ MLA ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ನಾವು ನಿಮ್ಮ ಕಡೆಗೆ ಯಾರು ಹೇಳ್ತಾರೆ ಅವರು ಯಾರು ತಲೆಕೆಡಿಸ್ಕೊಂಡಿಲ್ಲ. ಈಗ ಆಗಲೇ 1,000, 2,000, 3,000 ಜನ ಸೇರಿದ್ದಾರೆ. ಒಬ್ಬರಿಗೊಂದು
ಮಾಡಿಲ್ಲ ಇವತ್ತು. ವಿಷಯ ಗೊತ್ತಾಗಿ ಅವ್ರಿಗೆ ಅವರಿಗೆ ವಾರಂಟ್ ಆಗಿ ಎಲ್ಲ ಅವರವರೇ ಸ್ವಂತವಾಗಿ ಬಂದಿರೋಂಥ ವಿಚಾರ ಇದು. ಈ ಸಾರಿ ಮತ್ತು ಜನಗಳು ಈ ಪಕ್ಷದಿಂದ ನಾವು ಕೃಷಿ ನಾಯಕರು MLA ಮಾಡೇ ಮಾಡ್ತೀವಿ, ನಾವು ಅವ್ರಿಗೆ ಆಶೀರ್ವಾದ ಮಾಡೇ ಕೊಡ್ತೀವಿ, ನಾವು ಅವ್ರು MLA ಆಗೇ ಆಗ್ತಾರೆ ಅಂತ. ದಯಮಾಡಿ ನೀವು ಇವತ್ತು ನೀವು ಮೀಡಿಯಾದವರು ಪೇಪರ್ ನೋಡ್ತಾ ಇದ್ದೀರಿ. ಇವತ್ತು ಹಿಂದೆ MLA ಆಗಿರೋರು ನಾವು ಮಾಡಿರೋಂಥ ಕೆಲಸಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂಥ ಕೆಲಸಗಳನ್ನ ಇವತ್ತು ರೂಪಿಸ್ಕೊಂಡು ಹೋಗ್ತಿರೋದು. ಇವತ್ತು ಸ್ವಾಮೀಜಿಗಳೇ ಮಾತಾಡೋದು. ಇವತ್ತು ಸ್ವಾಮೀಜಿಗಳಿಗೆ ಯಾರು ನಾವು ಹೇಳ್ಕೊಟ್ಟಂತ ಮಾತಲ್ಲ, ಅವರು ಉದ್ದೇಶಪೂರ್ವಕವಾಗಿ ಅವರು ಆತ್ಮಪೂರ್ವಕವಾಗಿ ಹೇಳಿರೋಂಥ ಮಾತು. ಇವತ್ತು ಸ್ವಾಮೀಜಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೃಷಿ ನಾಯಕರು ಅಂತ ಹೇಳಿ ಇವತ್ತು ನಾವು ಸುಮಾರು ನಾವು 40-50 ವರ್ಷದಿಂದ ನೋಡಿದ್ದೀವಿ MLAಗಳ. ಇನ್ನುಳಿದ ತಾಲೂಕು ಅನ್ನೋ ಭಾವನೆ ಇವ್ರಿಗೆ ಅಧಿಕಾರ ಕೊಡ್ರಿ ಸರಿ. MLA ಆಗೋದು ನಮ್ದು ಫಸ್ಟ್ ಆದ್ಯತೆ ಫಸ್ಟ್ ರೋಡ್ ಆದ್ಯತೆ, ಅದನ್ನು ಕೆಲಸ ಮಾಡ್ತಾರೆ ಎಲ್ಲರೂ ಕಾರ್ಯಕರ್ತರು. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೇನೆ. ನೀವು ಸಹ ಬರ್ತೀರಲ್ವಾ? ಈ ಕಾರ್ಯಕ್ರಮದ ನೇರ ಪ್ರಸಾರ ನಮ್ಮ ತುಮಕೂರು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತಿದೆ. ಎಲ್ಲರೂ ವೀಕ್ಷಿಸಿ. ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.